ಇವತ್ತು ಮಾರ್ಗಶಿರ ಮಾಸದ ಅಮಾವಾಸ್ಯೆ. ಈ ಅಮಾವಾಸ್ಯೆಯನ್ನ ಎಳ್ಳಮಾವಾಸ್ಯೆ ಅಂತ ಕೂಡ ಕರೀತಾರೆ. ಸಮುದ್ರ ಸ್ನಾನ ಮಾಡಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದರೆ ಒಳಿತಾಗುತ್ತೆ ಎನ್ನುವ ನಂಬಿಕೆಯೂ ಇದೆ. ಉಡುಪಿಯ ಮಲ್ಪೆ ತೀರದ ಸಾವಿರಾರು ಜನರು ಸಮುದ್ರ ಸ್ನಾನ ಮಾಡಿ ಪಿತೃಗಳಿಗೆ ಎಳ್ಳು ಸಮರ್ಪಣೆ ಮಾಡಿದ್ರು. ಎಳ್ಳಮಾವಾಸ್ಯೆ ಪ್ರಯುಕ್ತ ಇಂದು ಮುಂಜಾನೆಯಿಂದಲೇ ಎಲ್ಲ ಸಮುದ್ರ ತೀರಗಳಲ್ಲಿ ಜನರು ಪುಣ್ಯ ಸ್ನಾನ ಕೈಗೊಳ್ಳುತ್ತಾರೆ. ಅದರಲ್ಲೂ ಮಲ್ಪೆ ಕಡಲ ತೀರದಲ್ಲಿ 1000ಕ್ಕೂ ಅಧಿಕ ಜನರು ಸಮುದ್ರ ಸ್ನಾನದಲ್ಲಿ ಭಾಗವಹಿಸಿದ್ರು. ಈ ಅಮಾವಾಸ್ಯೆಯ ದಿನ ಸಮುದ್ರ ಸ್ನಾನ ಮಾಡಿ ಪಿತೃಗಳಿಗೆ ಎಳ್ಳು ನೀರಿನ ತರ್ಪಣ ನೀಡುವುದು ವಿಶೇಷ. ಪೂರ್ವಿಕರ ಸ್ಮರಣೆಯಲ್ಲಿ ತಿಲ ತರ್ಪಣ ಕೈಗೊಂಡ್ರೆ ಎಲ್ಲಾ ಪಿತೃ ಆತ್ಮಗಳಿಗೂ ಶಾಂತಿ ದೊರಕುವುದೆಂಬ ನಂಬಿಕೆ. ಹಾಗಾಗಿ ವೈದಿಕರ ಪೂಜೆ ಕೈಗೊಂಡ ನಂತರ ಪಿಂಡ ಪ್ರದಾನ ಮಾಡಿದ್ರು. ತೀರ್ಥಸ್ನಾನ ಮುಗಿಸಿ ಜನ ವಡಬಂಡೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿ ಪಿತೃಗಳ ಆತ್ಮಕ್ಕೆ ಮೋಕ್ಷ ಸಿಗಲಿ ಎಂದು ಪ್ರಾರ್ಥನೆ ಸಲ್ಲಿಸುವುದು ರೂಢಿ. ಪ್ರತಿ ವರ್ಷ ಈ ದಿನ ಸಮುದ್ರ ಸ್ನಾನ ಮಾಡುವುದು ವಾಡಿಕೆ. ಎಳ್ಳಮಾವಾಸ್ಯೆಯ ದಿನ ಸಮುದ್ರ ನೀರು ಔಷಧಿಯ ಗುಣ ಹೊಂದಿರುತ್ತೆ. ಆ ದಿನ ಸಮುದ್ರ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳು ಗುಣವಾಗುತ್ತೆ ಎಂಬ ನಂಬಿಕೆ. ಹಾಗೆ ಯಜಮಾನನ ಸಂಕಲ್ಪದಲ್ಲಿ ನಾವು ಸಂಕಲ್ಪ ತಗೊಂಡು ಏನು ಉದ್ದೇಶ ಯಾಕೆ ಮಾಡುವುದು ಎಂಬುದು ಹೇಳಿ ಆ ಹೋಮವನ್ನು ಮಾಡಿಸ್ತೇವೆ ಒಂದು ವಿಧಾನದಲ್ಲಿ. ಹಾಗಿರುವಾಗ ಆ ದೇವರು ಅವರಿಗೆ ಆ ಮೋಕ್ಷವನ್ನು ಕೊಡ್ತಾನೆ. ಅನಾದಿನೋ ದೇವ ಶಂಖಚಕ್ರ ಗದಾಧರ ಅಕ್ಷಯ್ಯ ಪುಂಡಲೀಕಾಕ್ಷ ಪ್ರೇತ ಮೋಕ್ಷ ಪ್ರದೋಭವ ಅಂತ ಹೇಳಿದ್ದಾರೆ. ಅನಾದಿನದಲ್ಲಿದ್ದ ಭಗವಂತನನ್ನು ಸ್ಮರಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೆ ಆ ಶ್ಲೋಕ ಮುಖಾಂತರವಾಗಿ ನಾವು ಸ್ಮರಣೆ ಮಾಡಿದಾಗ ಅನಾದಿನೋ ಸಮುದ್ರ ಸ್ನಾನದಿಂದ ಪಿತೃಗಳು ಸಂತೃಪ್ತಿಗೊಳಿಸುವ ಜೊತೆ ತಮ್ಮ ಚರ್ಮ ವ್ಯಾಧಿಗಳಿಂದ ಮುಕ್ತಿ ಸಿಗುತ್ತೆ ಎನ್ನುವ ಕಾರಣದಿಂದ ದೂರದೂರಿನಿಂದ ಭಕ್ತರು ಬಂದು ತೀರ್ಥ ಕೈಯುತ್ತಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.